ಕರಾವಳಿಯಲ್ಲಿ ಈಗ ಕಂಬಳ ಸೀಸನ್. ಕಂಬಳ ಗದ್ದೆಯಲ್ಲಿ ಕೋಣಗಳ ಸ್ಪರ್ಧಾ ಓಟಗಳ ನಡುವೆ ಅಪರೂಪದ ಘಟನೆಗಳು ನಡೆಯುವುದು ಸಾಮಾನ್ಯವಾಗಿದ್ದು, ಇದೀಗ ಕಂಬಳ ಓಟದ ಸಂದರ್ಭದಲ್ಲಿ ಕೋಣಗಳ ಹಿಂದೆ ಓಡುವ ಓಟಗಾರ ಬಿದ್ದರೂ ಕೂಡ ಕೋಣಗಳು ಸ್ವಲ್ಪವೂ ಕೂಡ ವಿಚಲಿತರಾಗದರೆ ತಮ್ಮ ಗುರಿಯನ್ನ ಮುಟ್ಟಿದ್ದಾವೆ. ಬಂಟ್ವಾಳದ ಕಕ್ಯ ಪದವು ಸತ್ಯಧರ್ಮ ಕಂಬಳದಲ್ಲಿ ಭಾನುವಾರ ಈ ವಿದ್ಯಮಾನ ನಡೆದಿತ್ತು. ಕಂಬಳ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇತ್ತೀಚೆಗಷ್ಟೇ ಕಕ್ಯ ಪದವು ಎಂಬಲ್ಲಿ ನಡೆದ ಸತ್ಯಧರ್ಮ ಜೋಡುಕೆರೆ ಕಂಬಳದಲ್ಲಿ ಕಂಬಳ ಓಟದ ಸಂದರ್ಭ ಕೋಣಗಳ ಹಿಂದಿನ ಓಟಗಾರ ಓಟದ ಪ್ರಾರಂಭದಲ್ಲೇ ಕಂಬಳದ ಕೆರೆಯಲ್ಲಿ ಬಿದ್ದಿದ್ದಾನೆ. ಆದರೆ ಕಂಬಳದ ಕೋಣಗಳು ಮಾತ್ರ ತನ್ನ ಹಿಂದೆ ಓಟಗಾರ ಇಲ್ಲದಿದ್ರೂ ಕೂಡ ಸ್ವಲ್ಪವೂ ವಿಚಲಿತವಾಗದೆ ತನ್ನ ಗುರಿಯತ್ತ ಮುನ್ನುಗ್ಗಿವೆ. ಕಂಬಳಕ್ಕೆ ಕೋಣಗಳನ್ನು ಯಾವ ರೀತಿಯಾಗಿ ತರಬೇತಿ ನೀಡಲಾಗ್ತಾ ಇದೆ ಎನ್ನುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಯಾಗಿದೆ. ತಮ್ಮನ್ನ ಅತೀವ ಪ್ರೀತಿಯಿಂದ ಸಾಕಿದ ಯಜಮಾನಿಗಾಗಿ ನಿಷ್ಠೆ ತೋರಿರುವಂತಹ ಕಂಬಳ ಕೋಣಗಳು ಗುರಿಯತ್ತ ಸಾಗುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಇದ್ದೆರಡೆಲ್ಲ ಪಾರು ಬರ್ಪುಂಜ ಆ ದೇಕಿನ ಇರಲು ತೂಪಾಯ ಈ ಚಪ್ಪಾಳೆ ಮಾತ ಯಾರಂದು ಮಾತನೆಕ್ಕು ಆರ ತೋರದಾರ ಚಪ್ಪಾಳೆ ಬಿಟ್ರು ಜರು ತುಗ ಬಿಟ್ಲೆ ಜೋರು ಶಬ್ದೋಡು ಏನು ಮೆಲ್ಲವೇ ಹಂಚಬಿಟ್ರೆ ಇಲ್ಲಿ ಹಲೋ ಬಲ್ಲದ ಮಲ್ಲ ವಿಭಾಗಗಳು 11 ಜೊತೆ ಇರಲು ಕೂಟೋಡು ಭಾಗವಹಿಸಿದ ಎಡಮ ಜೊತೆ ಇರಲು ಕೂಟೋಡು ಬರಿದ ಕ್ವಾರ್ಟರ್ ಫೈನಲ್ ಕರೆದೆಪ್ಪೆರೆ ಚೀಟಿದೆಪ್ಪೆರೆ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್ 1 ನಂಬರ್ ಪರವಾದ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟರ್